ಮಂಗಳೂರಿನಲ್ಲಿ ಉತ್ತರ ವಿಧಾನಸಭಾ ಕ್ಷೇತ್ರದ ಸಿಪಿಐಎಂ ಪಕ್ಷದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಗೊಂಡಿತು. ಸಿಪಿಐಎಂ ಮುಖಂಡರಿಂದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಗೊಂಡಿತು. ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಹೆಚ್ಚಿನ ಒತ್ತು, ಸರ್ಕಾರಿ ಆಸ್ಪತ್ರೆಗಳ ಸ್ಥಾಪನೆ, ಸರ್ಕಾರಿ ಶಾಲಾ ಕಾಲೇಜು ಸ್ಥಾಪನೆ, ಎಡಿಪಿ ಹಾಗೂ ಕುಡ್ಸೆಂಪ್ 360 ಕೋಟಿ ರೂಪಾಯಿ ಒಳಚರಂಡಿ ಭ್ರಷ್ಟಾಚಾರದ ತನಿಖೆಗೆ ಹೆಚ್ಚಿನ ಒತ್ತನ್ನ ಪ್ರಣಾಳಿಕೆಯಲ್ಲಿ ನೀಡಲಾಗಿದೆ ಎಂದು ಉತ್ತರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಮುನೀರ್ ಕಾಟಿಪಳ್ಳ ಹೇಳಿದರು. ನಾನು ಯಾವುದೇ ಕಾರಣಕ್ಕೂ ಚುನಾವಣಾ ಕಣದಿಂದ ಹಿಂದೇಟು ಹಾಕಲ್ಲ, ನನ್ನ ವಿರುದ್ಧ ಸುಳ್ಳು ವದಂತಿ ಹರಡುತ್ತಿದೆ ಅಂತ ಮುನೀರ್ ಕಾಟಿಪಳ್ಳ ಸ್ಪಷ್ಟನೆಯನ್ನ ನೀಡಿದರು. ಬಹಳ ಮುಖ್ಯವಾಗಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು. ಅಂದರೆ ಮೆಡಿಕಲ್ ಕಾಲೇಜ್ 7 ಮೆಡಿಕಲ್ ಕಾಲೇಜ್ಗಳಿದೆ ನಮ್ಮ ಜಿಲ್ಲೆಯಲ್ಲಿ. ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಒಂದೂ ಇಲ್ಲ. ಎಲ್ಲವೂ ಕೂಡ ಮೆಡಿಕಲ್ ಸೀಟ್ಗಳನ್ನು ಮಾರಾಟ ಮಾಡುವಂತಹ ಖಾಸಗಿ ವ್ಯಕ್ತಿಗಳ ಅಧೀನದಲ್ಲಿದೆ. ಅದೇ ರೀತಿಯಲ್ಲಿ ಕೈಗಾರಿಕೆಗಳು, ಉದ್ಯೋಗ ಆಧಾರಿತ ಕೈಗಾರಿಕೆಗಳು ಬರಬೇಕು. ಅಂತಹ ಕೈಗಾರಿಕೆಗಳನ್ನು ತರುವುದು ಮತ್ತು ಅದನ್ನು ಪ್ರೋತ್ಸಾಹಿಸುವುದು ನಮ್ಮ ಇನ್ನೊಂದು ಬಹಳ ಪ್ರಮುಖವಾದಂಥ ಚುನಾವಣಾ ಪ್ರಣಾಳಿಕೆಯ ವಿಚಾರ. ಪ್ರವಾಸೋದ್ಯಮಕ್ಕೆ ವಿಫಲವಾದಂಥ ಅವಕಾಶಗಳು ನಮ್ಮ ಭಾಗದಲ್ಲಿದೆ. ಸಮುದ್ರ, ನದಿ ಈ ಎಲ್ಲವನ್ನು ಇಟ್ಕೊಂಡು, ಪರಿಸರವನ್ನು ಇಟ್ಕೊಂಡು ಅತ್ಯುತ್ತಮವಾಗಿ ಪ್ರವಾಸೋದ್ಯಮದ ಮೂಲಕ ನಾವು ಜನರ ಆದಾಯವನ್ನು ಹೆಚ್ಚಿಸ್ಬೋದು, ಉದ್ಯೋಗವನ್ನು ಸೃಷ್ಟಿಸ್ಬೋದು. ಅದಕ್ಕೂ ನಮ್ಮಲ್ಲಿ ಆದ್ಯತೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಕಳೆದ ಹಲವು ವರ್ಷಗಳ ಹೋರಾಟ ಬೃಹತ್ ಕೈಗಾರಿಕೆಗಳಿಂದ ಉಂಟಾಗ್ತಾ ಇರುವಂಥ ಮಾಲಿನ್ಯ. ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿರುವಂತಹ ಮತ್ತು ನಮ್ಮ ಕ್ಷೇತ್ರದ ಸುತ್ತ ಇರುವಂಥ ಕೈಗಾರಿಕೆಗಳು MRPಯಲ್ಲಿರ್ಬೋದು, ಸೆಸ್ ಇರ್ಬೋದು, ಅದರ ವಿಸ್ತರಣಾ ಹಂತಗಳಿರ್ಬೋದು, ಎಲ್ಲೂ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ. ಅದರ ಬದಲಿಗೆ ಬಹಳ ದೊಡ್ಡ ರೀತಿಯಲ್ಲಿ ಮಾಲಿನ್ಯವನ್ನು ಇವತ್ತು ತರ್ತಾ ಇದ್ದಾವೆ.